ಪೊಲೀಸ್ ಠಾಣೆಗಳನ್ನ ಜನಸ್ನೇಹಿಯನ್ನಾಗಿ ಮಾಡಬೇಕೆಂದು ಹೊಸದಾಗಿ ಅಧಿಕಾರ ವಹಿಸಿಕೊಳ್ಳುವ ಹಿರಿಯ ಅಧಿಕಾರಿಗಳು ಹೇಳುವ ಸಹಜವಾಗಿರುವಂತಹ ಒಂದು ಮಾತು. ಆದರೆ ಇಂದಿಗೂ ಕೂಡ ಕೆಲ ಪೊಲೀಸ್ ಠಾಣೆಗಳಿಗೆ ದೂರು ನೀಡಲು ಹೋಗುವುದಕ್ಕೂ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಈ ನಮ್ಮ ನಾಡಿನಲ್ಲಿದೆ. ಇದಕ್ಕೆ ಮಂಗಳೂರು ನಗರವು ಕೂಡ ಹೊರತಾಗಿಲ್ಲ. ಇಂತಹ ಅಪವಾದವನ್ನ ದೂರ ಮಾಡಲು ಇದೀಗ ಲಯನ್ಸ್ ಕ್ಲಬ್ ಮಂಗಳೂರು ಹೊಸ ಯೋಜನೆಯನ್ನ ರೂಪಿಸಿ ಪ್ರಾಯೋಗಿಕವಾಗಿ ಮಂಗಳೂರು ನಗರದಲ್ಲಿ ಜಾರಿಗೆ ತಂದಿದೆ. ಇನ್ನು ನಗರದ ಕದ್ರಿ ಪೊಲೀಸ್ ಠಾಣೆಯನ್ನ ಜನಸ್ನೇಹಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಠಾಣೆಯೊಳಗೆ ಚಿಲ್ಡ್ರನ್ಸ್ ಪ್ಲೇ ಅಂಡ್ ಪಬ್ಲಿಕ್ ಯುಟಿಲಿಟಿ ಏರಿಯಾದ ರಚನೆ ಮಾಡಲಾಗಿದ್ದು, ಕಾನೂನು ಸುವ್ಯವಸ್ಥೆ ಡಿಸಿಪಿ ಹರ್ರಾಮ್ ಶಂಕರ್ ರಿಬ್ಬನ್ ಕತ್ತರಿಸುವ ಮೂಲಕ ಇದಕ್ಕೆ ಚಾಲನೆ ನೀಡಿದರು. ಬಳಿಕ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ತೆಲಂಗಾಣದಲ್ಲಿ ಈ ಮಾದರಿಯ ಚೈಲ್ಡ್ ಫ್ರೆಂಡ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಲಯನ್ಸ್ ಕ್ಲಬ್ ಮುಂದಾಳತ್ವದಲ್ಲಿ ಇಂತಹ ಚೈಲ್ಡ್ ಫ್ರೆಂಡ್ಲಿ ವ್ಯವಸ್ಥೆ ಮಾಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ತೆಲಂಗಾಣ ಪೊಲೀಸಲ್ಲಿ ಈ ರೀತಿಯಲ್ಲಿ ಏನು ಮಾಡಿದ್ದಾರೆ, ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಚೈಲ್ಡ್ ಫ್ರೆಂಡ್ಲಿ ಕಾರ್ನರ್ ಅಂತ ಒಂದು ಚೈಲ್ಡ್ ಫ್ರೆಂಡ್ಲಿ ಕಾರ್ನರ್ ಡೆವಲಪ್ ಮಾಡಿದ್ದಾರೆ. ಅದರ ಉದ್ದೇಶ ಏನಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ ಬೇರೆ ಬೇರೆ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಥರ ಬಂದು ಕೂತ್ಕೊಂಡ್ರೆ ಇಮಿಡಿಯೇಟ್ಲಿ ಸರ್ವಿಸ್ ಸಿಗುವಂಥ ವ್ಯವಸ್ಥೆ ಸಿಗುವಂಥ ಒಂದು ಸಿಸ್ಟಮ್ ಅಲ್ಲ. ಯಾಕಂದರೆ ಪೊಲೀಸಲ್ಲಿ ಯಾವುದೇ ಕೆಲಸ ಆಗಲಿ ಮೇ ಬಿ 2 to 3 hours ಕನಿಷ್ಠ ಆಗಲೇ ಆಗ್ತದೆ. ಅದಕ್ಕಿಂತ ಜಾಸ್ತಿಯಾಗಿ ಈಗ ಸಣ್ಣ ಮಕ್ಕಳನ್ನು ಕರ್ಕೊಂಡ್ಬಂದು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಮಹಿಳೆಯರು ಬಂದರೆ ಆ ಮಕ್ಕಳನ್ನು ನೋಡಲಿಕ್ಕೆ ಅವರು ಕಂಪ್ಲೇಂಟ್ ಕೊಡುವಾಗ ಅವರನ್ನು ಡಿಸ್ಟ್ರಾಕ್ಷನ್ ಆಗ್ತದೆ, ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ಯಾರು ಇರಲ್ಲ. ಈ ರೀತಿಯಾಗಿರುವಂಥ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಸೊ ಈ ಒಂದು ಸಮಸ್ಯೆಯನ್ನು ನೋಡಿಕೊಂಡು ಲಾಸ್ಟ್ ಟೈಮ್ ಲಯನ್ಸ್ ಕ್ಲಬ್ದು ಮೀಟಿಂಗ್ಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಬೇರೆ ಬೇರೆ ಅಚೀವ್ಮೆಂಟ್ಸ್ ಅವರು ತೋರಿಸಿದ್ರು. ಆವಾಗ ನಾನು ಹೇಳಿದೆ, ಈ ರೀತಿಯಲ್ಲಿ ನಾವು ಒಂದು ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಮಾಡಬೇಕು. ಸದ್ಯಕ್ಕೆ ಜಾಗ ಇರುವಂಥ ಕದ್ರಿ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಅವರು ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಈ ರೀತಿಯ ಒಂದು ಚೈಲ್ಡ್ ಕಾರ್ನರು ಮತ್ತು ಓವರಾಲ್ ಒಂದು ಫೇಸ್ ಲಿಫ್ಟ್ ಮತ್ತೊಂದು ವೇಟಿಂಗ್ ಏರಿಯಾ ಅಂತ ರೀತಿಯಲ್ಲಿ ಡೆವಲಪ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಡಿಸ್ಕಷನ್ ಆಗಿದೆ, ಈ ಕೋಆಪರೇಷನ್ ಇಲ್ಲ ಈ ಪ್ರಾಜೆಕ್ಟ್ ಇಲ್ಲೇ ಮುಗಿಯೋದಲ್ಲ, ಇನ್ನು ಮುಂದೆ ಸಹ ಫ್ರಂಟ್ ಏರಿಯಾದಲ್ಲಿ ಸುಮಾರಷ್ಟು ಡೆವಲಪ್ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ. ಓವರಾಲ್ ಜನಸ್ನೇಹಿ ಪೊಲೀಸಿಂಗ್ ಯಾವ ರೀತಿಯಲ್ಲಿ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಯಾವ ರೀತಿಯಲ್ಲಿ ಅದನ್ನು ನೋಡಿದ್ದಾರೆ, ಯಾವ ರೀತಿಯಲ್ಲಿ ಆಗಬೇಕು ಅಂತ. ಅದರಲ್ಲಿ ಜನಸ್ನೇಹಿ ಪೊಲೀಸಿಂಗಲ್ಲಿ ಚೈಲ್ಡ್ ಫ್ರೆಂಡ್ಲಿ ಪೊಲೀಸಿಂಗ್, ಚೈಲ್ಡ್ ಫ್ರೆಂಡ್ಲಿ ಪೊಲೀಸ್ ಸ್ಟೇಷನ್ಸ್ ಸಹ ತುಂಬ ಇಂಪಾರ್ಟೆಂಟ್ ಇದೆ. ಕಾರ್ಯಕ್ರಮ ಒಂದು ವೇಳೆ ಇಡೀ ಕರ್ನಾಟಕ ಸ್ಟೇಟಲ್ಲೇ ಈ ರೀತಿಯಲ್ಲಿ ಆಗಿರುವಂಥದ್ದು ಮೊದಲನೇ ಪ್ರಾಜೆಕ್ಟು, ಇಲ್ಲದಿದ್ದರೆ ತುಂಬ ಕಡಿಮೆ ಇರುವಂಥ ಪ್ರಾಜೆಕ್ಟ್ಗಳಲ್ಲಿ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು. ಅಲ್ಲಿ ಸ್ಪೆಸಿಫಿಕ್ ಆಗಿ ವುಮೆನ್ ಸೆಂಟರ್ಸ್ ಇರ್ತದೆ, ಆ ಸೆಂಟರ್ಸಲ್ಲಿ ಜನರಲ್ ಇರ್ತದೆ. ಬಟ್ ಆಸ್ ಪಾರ್ಟ್ ಆಫ್ ಪೊಲೀಸ್ ಸ್ಟೇಷನ್ ಕಾಂಪ್ಲೆಕ್ಸ್ ಒಂದು ವೇಳೆ ಫಸ್ಟ್ ಇರ್ಬೋದು. ಸೊ ಈ ಒಂದು ನಮ್ಮ ಮಾತನ್ನು ಗೌರವ ಕೊಟ್ಟು ನಮ್ಮ ರಿಕ್ವೆಸ್ಟ್ಗೆ ವಿತಿನ್ ನೋ ಟೈಮ್ ಈ ಅತ್ಯಂತ ಉತ್ತಮವಾಗಿ ಈ ಡೆವಲಪ್ಮೆಂಟನ್ನು ಮಾಡಿರುವಂತಹ ಲಯನ್ಸ್ ಕ್ಲಬ್ನ ಪರ್ಟಿಕ್ಯುಲರ್ ಯೂನಿಟ್ ಇದೆ, ಯಾವ ಯೂನಿಟ್ ಇದೆ ಹಾಗೂ ಅವರೆಲ್ಲ ರೆಸ್ಪಾನ್ಸಿಬಲ್ ಭಾರವಾಹಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರ ಕಡೆಯಿಂದ, ಪೊಲೀಸ್ ಇಲಾಖೆಯಿಂದ ಮತ್ತು ನಾವು ಇಲ್ಲಿ ಸೇರಿರುವಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಇಂತಹ ಒಂದು ಸೇವೆಯನ್ನ ಠಾಣೆಗಳಿಗೆ ನೀಡುವ ಮೂಲಕ ಅದನ್ನ ಜನಸ್ನೇಹಿ ಮಾಡಬೇಕೆಂದು ನಮಗೆ ಹಲವು ಸಮಯಗಳಿಂದ ಒಂದು ಆಸೆ ಇತ್ತು. ಅದನ್ನ ಇಂದು ನಾವು ಈಡೇರಿಸಿದ್ದೇವೆ. ಈ ಮೂಲಕ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಮಂಗಳೂರು ಲಯನ್ಸ್ ಕ್ಲಬ್ ಒಂದು ಉತ್ತಮ ಸೇವೆಯನ್ನ ಮಾಡಿದ ಸಂತೃಪ್ತಿ ಮೂಡಿದೆ ಎಂದು ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ನುಡಿದರು. ಹಾಗೆ ಎಲ್ಲ ಲಯನ್ಸ್ ಸೇರಿರುವ ಮಾಧ್ಯಮ ಮಿತ್ರರು, ಈಗಾಗಲೇ ಅವರು ಹರಿರಾಮ್ ಅವರು ಹೇಳಿದಾಗೆ ಕಮಿಷನರ್ ಅವರ ಕನಸೇನಿದೆ, ಈ ಇಲಾಖೆಯನ್ನು ಜನಪರ ಮತ್ತು ಜನಸ್ನೇಹಿ ಮಾಡುವ ನಿಟ್ಟಿನಲ್ಲಿ ನಮಗೆ ಒಂದು ಲಯನ್ಸ್ ಕ್ಲಬ್ಗೆ ಒಂದು ಈ ಸೇವೆಯ ಅವಕಾಶವನ್ನು ಇಲಾಖೆ ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರಿಗೆ ಈ ಜಿಲ್ಲೆಯಲ್ಲಿ 60 ವರ್ಷಗಳ ಇತಿಹಾಸ ಇರುವಂಥ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳೂರು. ಅದರ ಮೂಲಕ ಒಂದು ಉತ್ತಮ ಸೇವಾ ಕಾರ್ಯಕ್ರಮ, ಜನರಿಗೆ ಅಗತ್ಯವಿರುವಂಥ ಸೇವಾ ಕಾರ್ಯಕ್ರಮ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರು ಮಾಡಿದೆ. ಅದಕ್ಕಾಗಿ ಅಧ್ಯಕ್ಷರಿಗೂ ಹಾಗೂ ಲಯನ್ಸ್ ಕ್ಲಬ್ ಮಂಗಳೂರಿನ ಎಲ್ಲ ಸದಸ್ಯರಿಗೆ ನಾನು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಹರಿರಾಮ್ ಅವರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಸಹ ಇಂಥ ಸೇವೆಯ ಅವಕಾಶ ನಮಗೆ ಸಿಕ್ಕಿದರೆ ಬೇರೆ ಕಡೆಯಲ್ಲಿ ಸಹ ನಮ್ಮ ಬೇರೆ ಬೇರೆ ಸಂಸ್ಥೆಗಳಿದೆ, ಹಾಗೆ ಹಿರಿಯ ಸಂಸ್ಥೆಯಾದ ಮಂಗಳೂರಿದೆ. ಇದರ ಮೂಲಕ ಇನ್ನೂ ಬೇರೆ ಕಡೆಯಲ್ಲಿ ಸಹ ಇಂಥ ಜನಪರ ಜನಸ್ನೇಹ ಕಾರ್ಯಕ್ರಮಗಳು ಆಗುವಂತೆ ಆಗಲಿ ಅಂತ ಹಾರೈಸಿ ಮುಗಿಸ್ತೇನೆ. ಜೈ. ಇನ್ನು ಸಮಾರಂಭದಲ್ಲಿ ಡಿಸಿಪಿಗಳಾದ ದಿನೇಶ್, ಎಸಿಪಿ ಪರಮೇಶ್ವರ ಎ ಹೆಗ್ಡೆ, ಕದ್ರಿ ಠಾಣಾ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಕೆವಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಕುಮಾರ್, ಲಯನ್ಸ್ ಅಧ್ಯಕ್ಷ ಬಿ ಸತೀಶ್ ರಾಯ್, ಕಾರ್ಯದರ್ಶಿ ಸುಪ್ರೀತಾ ಜಿ ಶೆಟ್ಟಿ, ಖಜಾಂಚಿ ಡೆನ್ನಿಸ್ ರೋಡ್ರಿಗಸ್, ಲಯನ್ಸ್ನ ವಿಜಯ ವಿಷ್ಣು ಮಯ್ಯ, ಶಂಕರ್ ಪೂಜಾರಿ, ಆರ್ಕಿಟೆಕ್ಟ್ ಪ್ರಿಯಾಲ್ ಶೆಟ್ಟಿ ಮೊದಲಾದವರಿದ್ದರು. ಒಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುವ ಲಯನ್ಸ್ ಕ್ಲಬ್ ಆರಕ್ಷಕ ಠಾಣೆಗಳನ್ನು ಕೂಡ ಜನಸ್ನೇಹಿಯನ್ನಾಗಿ ಮಾಡಲು ಹೊರಟಿರುವ ಒಂದು ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.